ಬಂಬಿಲಗೊತ್ತು ಮೇಗಿನ ಕುಂಜಾಡಿ ಕೆಳಗಿನ ಕುಂಜಾಡಿ ಮಧ್ಯಸ್ಥರ ನೇತೃತ್ವದಲ್ಲಿ ಶ್ರೀ ಉಲ್ಲಾಕುಳು ಗ್ರಾಮದೈವ ಶ್ರೀ ಅಬ್ಬೆಜಲಾಯ ಶ್ರೀ ರಕ್ತೇಶ್ವರಿ ಮತ್ತು ಧರ್ಮದೈವ ಶ್ರೀ ಪಿಲಿಚಾಮುಂಡಿ ಹಾಗೂ ಪರಿವಾರ ದೈವಗಳಿಗೆ ಧರ್ಮ ನೇಮೋತ್ಸವವು ಇಂದು ಮತ್ತು ನಾಳೆ ಅದ್ದೂರಿಯಾಗಿ ಕೆಳಗಿನ ಕುಂಜಾಡಿ ತರವಾಡು ಮನೆಯಲ್ಲಿ ನಡೆಯಲಿದ್ದು ದೈವಗಳ ಭಂಡಾರವು ಮೂರು ದಿಕ್ಕಿನಿಂದ ತರವಾಡು ಮನೆ ವಠಾರಕ್ಕೆ ಆಗಮಿಸಿದೆ. 60 ವರ್ಷದ ಹಿಂದೆ ತರವಾಡಿನ ಯಜಮಾನರಾಗಿದ್ದ ಸೀತಾರಾಮ ರೈ ಅವರ ನೇತೃತ್ವದಲ್ಲಿ ನೇಮ ನಡೆದ ಬಳಿಕ ಇದೇ ಮೊದಲ ಬಾರಿಗೆ ನೇಮೋತ್ಸವ ನಡೆದಿದೆ.